ಮಂಗಳೂರಿನ ಶಕ್ತಿನಗರದ ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ ದೀಪಾವಳಿ ಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು. ಸ್ಥಳೀಯ ವಿಶೇಷ ಮಕ್ಕಳು ಹಾಗೂ ಅವರ ಹೆತ್ತವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವಿಶೇಷ ಶಿಕ್ಷಕರು ಪ್ರಾರ್ಥನೆ ಗೀತೆ ಹಾಡುವ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು. ಸಾನ್ನಿಧ್ಯದ ಆಡಳಿತ ಅಧಿಕಾರಿ ವಸಂತಕುಮಾರ್ ಶೆಟ್ಟಿ ಅವರು ಎಲ್ಲರನ್ನ ಸ್ವಾಗತಿಸಿದ್ರು. ಸಂಸ್ಥೆಯ ಅಧ್ಯಕ್ಷರಾದ ಮಹಾಬಲ ಮಾರ್ಲಾ, ಖಜಾಂಚಿ ಜಗದೀಶ್ ಶೆಟ್ಟಿ ಹಾಗೂ ಟೀಮ್ ಸೇವಕ್ ಇದರ ಸದಸ್ಯರಾದ ಮಾಧವ ಸುವರ್ಣ ವಿಶೇಷ ಮಕ್ಕಳೊಂದಿಗೆ ಸೇರಿ ದೀಪವನ್ನ ಹಚ್ಚುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯಾಯಿತು. ಮಹಾಬಲ ಮಾರ್ಲಾ ಅವರು ದೀಪಾವಳಿ ಹಬ್ಬದ ಸಂದೇಶವನ್ನ ನೀಡಿದ್ರು. ಡಾಕ್ಟರ್ ಅನಂತಪ್ರಭು ಮತ್ತು ತಂಡದವರು ಈ ಸಂದರ್ಭದಲ್ಲಿ ವಿಶೇಷ ಮಕ್ಕಳಿಗೆ ಉಡುಗೊರೆಯಾಗಿ ಆಟಿಕೆಗಳನ್ನ ನೀಡಿದ್ರು. ವಿಶೇಷ ಮಕ್ಕಳಿಂದ ನೃತ್ಯ ಪ್ರದರ್ಶನವೂ ನಡೆಯಿತು. ವಿಶೇಷ ಮಕ್ಕಳು ತಮ್ಮ ಹೆತ್ತವರೊಂದಿಗೆ ಹಾಗೂ ಶಿಕ್ಷಕರೊಂದಿಗೆ ಸೇರಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಮಾಧವ ಸುವರ್ಣರವರು ವಿಶೇಷ ಭೋಜನದ ವ್ಯವಸ್ಥೆಯನ್ನ ಮಾಡಿದ್ರು.